ಇಲ್ಲಿ ನಮ್ಮ ಸಹೋದರಿಯ ಸಾವಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ದುರುಳರನ್ನು ಬಂಧನ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಾವು ಪುತ್ತೂರಿನ ಮಹಾಜನತೆಯ ಮುಂದೆ ನಮ್ಮ ಪ್ರಸ್ತಾಪವನ್ನು ಮಾಡಿದೆವು. ಎಲ್ರಿಗೂ ಯಾರೋ ನೈಜ ಆರೋಪಿಗಳಿದ್ದಾರ ಅವರು ಸಿಗಲಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಾಜನತೆ ನ್ಯಾಯ ಧರ್ಮ ಸತ್ಯದ ಪರವಾಗಿದೆ ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದೆ. ಮುಂದಿನ ದಿವಸದಲ್ಲಿ ಕೂಡ ಮಾಡತಕ್ಕಂಥ ಎಲ್ಲ ಧರ್ಮದ ಕೆಲಸಗಳಿಗೆ ಆ ಪುತ್ತೂರಿನ ಮಹಾಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ. ಮುಂದಿನ ದಿವಸದಲ್ಲಿ SIT ತನಿಖೆಯ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ